ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಜಿ ಅಂತ. ಇವತ್ತು ದೂರ ಟ್ರಾವೆಲಿಂಗ್ ಹೊಡೆದು ಗೋಲ್ಡ್ ಗುಬ್ಬಾಸ್ಗೆ ಟ್ರಾವೆಲಿಂಗ್ ಹೊಡೆದು ಇದು ಎಲ್ಲಿ ಇರುವುದು, ಬಿಜಾಪುರದಲ್ಲಿ ಇರುವುದು. ಇದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡುದು. ಬನ್ನಿ ಸೀದಾ ನಾವು ಬಿಜಾಪುರಕ್ಕೆ ಹೋಗುವ, ಬನ್ನಿ. ಈ ಗೋಲ್ಡ್ ಗುಬ್ಬಾಸ್ ಎಲ್ಲಿರುವುದು? ಕರ್ನಾಟಕದ ಬಿಜಾಪುರ ಎಂಬ ಸ್ಥಳದಲ್ಲಿ ಇರುವುದು. ಈ ಗೋಲ್ಡ್ ಗುಬ್ಬಾಸ್ಗೆ ಟೈಮಿಂಗ್ ಎಷ್ಟು? ಬೆಳಿಗ್ಗೆ 10ರಿಂದ ಸ್ಟಾರ್ಟ್ ಆಗಿ ಸಂಜೆ 5ವರೆಗೆ ಉಂಟು. ಇಲ್ಲಿ ಎಂಟ್ರಿ ಫೀಸ್ ಎಷ್ಟು? ಇಂಡಿಯನ್ಸ್ಗೆ 25 ರೂಪಾಯಿ, ಫಾರಿನರಿಗೆ 300 ರೂಪಾಯಿ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ. ಫ್ರೆಂಡ್ಸ್, ಫ್ಯಾನ್ ಹಾಕುವ. 3 4 ಫ್ಯಾನ್ ಆಯ್ತು. ಒಳ್ಳೆ ಇರುತ್ತೆ. ಸೆಕೆಂಡ್ ಒಳ್ಳೆ ರೀತಿ ಸೆಕೆಂಡ್. ಜೂಲಿ, ಇದು ನಮ್ಮ ಮನೆಯ ಜೂಲಿ ಗೈಸ್. ಯಾವತ್ತು ನಮ್ಮ ಮನೆ ವಿಡಿಯೋ ತೆಗೋ ಗುಡ್ಡೆಗೆ ಬರ್ತದಲ್ಲ, ಅದುವೇ ಜೂಲಿ. ಇದು ಒಳ್ಳೆ ಸೆಕೆಂಡ್. ಕರ್ನಾಟಕದ ಬಿಜಾಪುರದಲ್ಲಿರೋ ಗೋಲ್ಡ್ ಗುಬ್ಬಾಸ್ ಯಾವಾಗ ನಿರ್ಮಾಣ ಮಾಡಿದರು? 17ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದರು. ಇದೊಂದು ಸಮಾಧಿ ಆಗಿದೆ. ಇದನ್ನು ಯಾರಿಗೆ ಡೆಡಿಕೇಟೆಡ್ ಮಾಡಿದರು? ಮೊಹಮ್ಮದ್ ಆದಿಲ್ ಎಂಬವರಿಗೆ ಡೆಡಿಕೇಟೆಡ್ ಮಾಡಿದರು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಜಸ್ಟ್ ಇನ್ಫಾರ್ಮೇಶನ್ ಮಾತ್ರ ನಾನು ಶೇರ್ ಮಾಡುದು. ಯಾವ ಮೆಟೀರಿಯಲ್ ಇಂದ ಮಾಡಿದ್ದಾರೆ? ಇದೊಂದು ಡಾರ್ಕ್ ಗ್ರೇ ಬಾಸ್ಟಲ್ ಎಂಬ ಒಂದು ಮೆಟೀರಿಯಲ್. ಮತ್ತೊಂದು ಮೆಟೀರಿಯಲ್ ಉಂಟು ಪ್ಲಾಸ್ಟರ್ ಎಂದು ಮೆಟೀರಿಯಲ್. ಇದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಜಸ್ಟ್ ಇನ್ಫಾರ್ಮೇಶನ್ ಶೇರ್ ಮಾಡುದು. ಇಲ್ಲಿ ಎಂಟ್ರಿ ಫೀಸ್ ಎಷ್ಟು? ಇಂಡಿಯನ್ಸ್ಗೆ ಆದ್ರೆ 25 ರೂಪಾಯಿ, ಫಾರಿನರ್ಗೆ 300 ರೂಪಾಯಿ, ಮತ್ತೆ ಕ್ಯಾಮರಾಗೆ ಸಪರೇಟ್ ಹಣ ಕೊಡಬೇಕು, 30 ರೂಪಾಯಿ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇವತ್ತು ಒಳ್ಳೆ ಬೆವರ್ತದೆ, ಒಳ್ಳೆ ಸೆಕೆಂಡ್ ಗೈಸ್, ಭಯಂಕರವಾಗಿ ಸೆಕೆಂಡ್. ಇವತ್ತಿನ ವಿಡಿಯೋ ಚಿಕ್ಕದಾದ ಒಂದು ಇನ್ಫಾರ್ಮೇಶನ್ ವಿಡಿಯೋ. ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರಫ್ಕ ನಿಮ್ಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆ ಎಲ್ಲರಿಗೆ ಚಿಕ್ಕದಾದ ವಿಡಿಯೋಗೆ ಬೈ ಬೈ ಹೇಳ್ತಾ, ನಾಳೆ ಗಾಯ್ಸ್, ಬೈ ಬೈ.